ದೊಡ್ಡೂರು ಅವರೇ ತಿಳುವಳಿಕೆ ವಿಚಾರಕ್ಕೆ ತಿಳುವಳಿಕೆ ಕೊಡುವಂತ ಕೆಲಸ ಕಾರ್ಯ ಯಾಕೆ ಆಗುವುದಿಲ್ಲ ಅಂತ ಅಂದರೆ ತಿಳುವಳಿಕೆ ಕೊಟ್ಟ ಕೂಡಲೇ ಜನರು ಪ್ರಬುದ್ಧರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಹೌದು, ಅದು ಬೇಡ. ಅದಕ್ಕೆ ಗಾಂಜಾ ಕೊಡ್ತಾರೆ, ಡ್ರಗ್ಸ್ ಕೊಡ್ತಾರೆ. ಕಲಿಸಲಿ ಮಾರ್ರೆ, ಇವರು ಕಲಿಸಲಿ, ವೇದ ಕಲಿಸಲಿ. ಮಕ್ಕಳ ಕೈಗೆ ಕಲ್ಲು ಕೊಡುವುದಲ್ಲ, ಭಗವದ್ಗೀತೆಯನ್ನು ಕಲಿಸಲಿ, ಸಂಸ್ಕಾರವನ್ನು ಕಲಿಸಲಿ. ಎಲ್ಲರಿಗೂ, ಎಲ್ಲ ಸಮುದಾಯಕ್ಕೂ ನಾನು ಹೇಳುವುದು, ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸ್ಲಿಮರಿಗೆ ಕ್ರಿಸ್ತರಿಗೆ, ಎಲ್ಲರೂ ಅವರವರ ಮಕ್ಕಳನ್ನು ಮೊದಲು ಮನೆಯಲ್ಲಿ ಸಂಸ್ಕಾರವೇ ಇಲ್ಲದ ಮಕ್ಕಳಿಂದ ಮನೆ ಮಾತ್ರ ಹಾಳಾಗುವುದಲ್ಲ, ಕೊನೆಗೆ ದೇಶವೂ ಹಾಳಾಗ್ತದೆ. ಈಗ ಅದು ಆಗ್ತಾ ಇದೆ. ಅವರಿಗೆ ಸುಲಭ ಆಯಿತು. ನಾವು ಮನೆಯಲ್ಲೇ ಸಂಸ್ಕಾರವನ್ನು ಕಲಿಸಿ ಅವರಿಗೆ ಹೊರಗೆ ಬಿಟ್ಟಾಗ ಆ ಮಕ್ಕಳು ಹೋಗುವುದಿಲ್ಲ, ಅವರ ಹಿಂದೆ ಹೋಗುವುದಿಲ್ಲ. ಇಲ್ಲಿ ಪಾಪ ಈ ಬಡತನದಲ್ಲಿ ಇವನಿಗೆ ಸಂಸ್ಕಾರ ಕಲಿಸಲಿಕ್ಕೆ ಇವನಿಗೂ ಪುರ್ಸೊತ್ತಿಲ್ಲ. ಉಂಟಾ ಶಾಲೆಗಳು, ಕನ್ನಡ ಶಾಲೆಗಳು ಇವೆಯಾ? ಆ ನೀತಿ ಪಾಠ ಉಂಟಾ? ಅದನ್ನು ಕಲಿಸಲಿ, ಅವರು ಮಾಡಲಿ. ಹನುಮಾನ್ ಚಾಲೀಸೆಲ್ಲ ಮಾಡುವುದು, ವೇದ ಕೊಡಲಿ ಆ ಮಕ್ಕಳ ಕೈಗೆ, ಭಗವದ್ಗೀತೆಯನ್ನು ಕೊಡಲಿ. ವೃತ್ತಿ ಧರ್ಮ ಶ್ರೀಕೃಷ್ಣ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ, ಏನು? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತೇಳಿ. ಏನದರ ಅರ್ಥ? ಅಂದು ಬೇರೆ ಧರ್ಮ ಇತ್ತ? ಇಲ್ಲ, ವೃತ್ತಿ ಧರ್ಮದ ಬಗ್ಗೆ ಹೇಳ್ತಾನೆ. ಯುದ್ಧ ಭೂಮಿಯಲ್ಲಿ ಹೇಳುವುದು, ಅರ್ಜುನ ಶಸ್ತ್ರ ತ್ಯಾಗ ಮಾಡಿದಾಗ ನನ್ನ ದಾಯಾದಿಗಳನ್ನು ನನಗೆ ಕೊಲ್ಲಿಕ್ಕೆ ಆಗುವುದಿಲ್ಲ, ಆಗ ಹೇಳುವುದು ಸ್ವಧರ್ಮೇ, ನಿನ್ನ ವೃತ್ತಿ ಧರ್ಮ, ಇಲ್ಲಿ ಯುದ್ಧ ಮಾಡುವುದು, ಇಲ್ಲಿ ನಿನ್ನ ಸತ್ತರೂ ಶ್ರೇಯ. ಪರಧರ್ಮ ಅಂದರೆ ಇಲ್ಲಿ ಶಸ್ತ್ರ ತ್ಯಾಗ ಮಾಡುವುದು ಪರಧರ್ಮ, ಅದು ಭಯಾವಹ. ಅದೇ ರಾಜಕಾರಣ ಉಂಟಲ್ಲ, ಒಳ್ಳೆಯ ರಾಜಕಾರಣ ಮಾಡಲಿ, ಅಲ್ಲಿ ದಾನವೀಯತೆ ಮಾಡುವುದು ಅದು ಭಯಾವಹ. ಪೊಲೀಸ್ನವರು ಕಾನೂನನ್ನು ಪಾಲಿಸಲಿ, ಕಾನೂನು ಮಾಡಲಿ, ಅದು ಶಿಕ್ಷಕ ಒಳ್ಳೆಯದನ್ನು ಕಲಿಸಲಿ, ಅದು ಅಲ್ಲಿ ನಿಧನಂ ಶ್ರೇಯ. ಅದೇ ಕೃಷಿಕ ಕೂಡ ಒಳ್ಳೆಯ ಕೃಷಿಯನ್ನು ಬೆಳೆಯುವುದು, ಗಾಂಜಾ ಬೆಳೆದರೆ ಭಯಾವಹ. ವೃತ್ತಿ ಧರ್ಮದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದೆ. ಪತ್ರಕರ್ತರು ಕೂಡ ಹಾಗೆ. ಎಸ್, ನಾವು ಕೂಡ ಅಷ್ಟೇ ಟಿ ವಿ ವಾಹಿನಿಗಳು ನಾವು ಕರ್ನಾಟಕದಲ್ಲಿ ನೋಡ್ತೇವೆ. ಯಾರ್ಯಾರೋ ಬಂದು ಇಡೀ ಧರ್ಮದ ಪ್ರತಿನಿಧಿಗಳ ಸ್ವರೂಪದಲ್ಲಿ ಮಾತನಾಡ್ತಾರೆ. ಸೊ ಇಡೀ ಧರ್ಮವನ್ನೇ ಗುತ್ತಿಗೆ ತಗೊಂಡಾಗೆ ಮಾತಾಡ್ತಾರೆ. ಎರಡೂ ಸಮುದಾಯದಲ್ಲೂ ನಾವು ನೋಡಿದ್ದೇವೆ. ಜನಸಾಮಾನ್ಯರ ಬದುಕು ಬಗ್ಗೆ ಮಾತಾಡೋದಿಲ್ಲ, ಅವರ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದಿಲ್ಲ, ಅವರ ಹೊಟ್ಟೆಪಾಡಿನ ಬಗ್ಗೆ, ಅವರ ಉದ್ಯೋಗದ ಬಗ್ಗೆ, ಅವರ ಕಷ್ಟ ನಷ್ಟದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಎಸ್.